ಮೈಸೂರು ಪ್ರಾಂತ್ಯ ಮಟ್ಟದ ಪ್ರಮುಖ ಪ್ರತಿನಿಧಿಗಳ ಸಂಕಲ್ಪ ಸಮಾವೇಶವಾಗಿದ್ದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಧ್ವನಿ ಅಧ್ಯಕ್ಷರ ಧ್ವನಿಯಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಮೈಸೂರು ವಿಭಾಗದ ಮಟ್ಟದ ಬ್ಲಾಕ್ ಅಧ್ಯಕ್ಷರು, ಶಾಸಕರು, ಸಂಸತ್ನಲ್ಲಿ ಸ್ಪರ್ಧೆ ಮಾಡಿದವರು, ಮಂಡ್ಯ ಜಿಲ್ಲೆ ಹೊರತುಪಡಿಸಿ ಜಿಲ್ಲಾಧ್ಯಕ್ಷಗಳು ಮತ್ತು ವಿವಿಧ ಘಟಕಗಳ ಅಧ್ಯಕ್ಷಗಳನ್ನು, ಜಿಲ್ಲಾಧ್ಯಕ್ಷಗಳನ್ನು ನಾವು ಸುಮಾರು 450 ಜನರನ್ನು ನಾವು ಆಹ್ವಾನಿಸಿದ್ದೇವೆ. ಇದು ಬಹಳ ಕಾರ್ಯಕರ್ತರ ಸಭೆ ಅಲ್ಲ. ಇದು ನಮ್ಮ ಪಕ್ಷದ ಘಟಕಗಳ ಮತ್ತು ಪ್ರಮುಖವಾದಂಥ ಮುಖಂಡಗಳ ಈ ಒಂದು ಸಭೆ. ಬಂಟ್ವಾಳದಲ್ಲಿ ನಡೆದ ಸಂಕಲ್ಪ ಸಮಾವೇಶದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ನಡೆದ ಹಾಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಮಾವೇಶ ನಡೆಸಲಾಗುವುದು. ಪಕ್ಷವನ್ನು ಇನ್ನಷ್ಟು ಬಲಗೊಳಿಸಲು ಸೋಷಿಯಲ್ ಮೀಡಿಯಾವನ್ನು ಜವಾಬ್ದಾರಿಯಿಂದ ಬಳಸಲಾಗುವುದು. ಪಂಚಾಯತ್ ಮಟ್ಟದಿಂದ ಕಮಿಟಿ ಮಾಡಲು ತೀರ್ಮಾನಿಸಲಾಗಿದ್ದು, ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಕ್ಕೆ ಕಾರ್ಯತಂತ್ರಗಳು ರೂಪಿಸಲಾಗಿದೆ ಎಂದರು. ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಸರ್ಕಾರ ಮಾಡ್ತಾರಂಥ ಕಾರ್ಯಕ್ರಮ, ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡ್ತಾ ಇದೆ, ಜನರ ನೋವೇನಿದೆ, ಸರ್ಕಾರದಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಇವೆಲ್ಲ ಕೂಡ ಜನರ ಧ್ವನಿಯನ್ನ ತಿಳ್ಕೊಂಡು ಜನರ ಪರವಾಗಿ ಹೋರಾಟವನ್ನು ಮಾಡಬೇಕು. ಇದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಈ ವರ್ಷ ನಾನು ಮೊನ್ನೆ 28ನೇ ತಾರೀಕು ಕಾಂಗ್ರೆಸ್ ಸಂಸ್ಥಾಪನೆ ದಿನ ರಾಜ್ಯದಲ್ಲಿ ಈ ವರ್ಷ ಸಂಘಟನೆಯ ವರ್ಷ, ಈ ವರ್ಷ ಹೋರಾಟದ ವರ್ಷ ಅಂತೇಳಿ ನಾನು ಗೋಷ್ಠಿಯನ್ನು ಮಾಡಿದ್ದೆ. ಮುಂದಿನ ಎಲೆಕ್ಷನ್ವರೆಗೂ ಕೂಡ ಈ ವರ್ಷ ಸಂಘಟನೆ ಪೂರ್ಣವಾಗಿ ನಾನು ಮುಗಿಸ್ತೇನೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಶೇಪನ್ನು ಕೊಡಬೇಕು, ಇದನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಯಾವ ರೀತಿ ಪರಿವರ್ತನೆ ಮಾಡಬೇಕು, ಪಂಚಾಯತ್ ಮಟ್ಟದಲ್ಲಿ ಸಮಿತಿ ಆಗಬೇಕು, ಬೂತ್ ಮಟ್ಟದಲ್ಲಿ ಸಮಿತಿ ಆಗಬೇಕು, ಕಾಂಗ್ರೆಸ್ ಪಕ್ಷದ ಎಲ್ಲ ಸೆಲ್ಗಳಲ್ಲೇ ಕಾರ್ಯಕರ್ತರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಇದಕ್ಕೆ ನಾವು ಪ್ರಯಾರಿಟಿಯನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಮೈಸೂರು ಜಿಲ್ಲೆದು ಮಂಗಳೂರಿನಲ್ಲಿ ಇಟ್ಟಿದ್ದೇವೆ. ರೆವಿನ್ಯೂ ಡಿವಿಷನ್ 8 ಬೆಂಗಳೂರು, 11ಕ್ಕೆ ಬೆಳಗಾಂ ಅಂದರೆ ಹುಬ್ಳಿಲಿ ಮಾಡ್ತಾ ಇದ್ದೇವೆ, 18ಕ್ಕೆ ಗುಲ್ಬರ್ಗ ಮಾಡ್ತಾ ಇದ್ದೇವೆ. ಸುಮ್ಮನೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದಲ್ಲ. ಇಲ್ಲ ದಿನ ರಾತ್ರಿ, ಮುನ್ನ ದಿನ ರಾತ್ರಿ ಕೂಡ ಅಲ್ಲೇ ಇದ್ದು ಎಲ್ಲ ಕಾರ್ಯಕರ್ತರು ಕೂಡ ವೈಯಕ್ತಿಕವಾಗಿ ಯಾರು ಭೇಟಿ ಮಾಡಬೇಕು ಅಂತೇಳಿ ಅವ್ರನ್ನೆಲ್ಲ ಅವಕಾಶವನ್ನು ಕೊಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಹಳ್ಳಿ ಕ್ಯಾಂಡಿಡೇಟ್ನ ನಮ್ಮ ನಾಯಕತ್ವ ಎಲ್ಲೆಲ್ಲಿ ಇಲ್ಲ ಆದಷ್ಟು ಜಲ್ದಿ ನಮ್ಮ ವಿಧಾನ ಸಭೆಗಳಿಗೆ, ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಕೂಡ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಕಡೆನೂ ಇದು ಬರಬಹುದು. ನಮ್ಮ ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನ ಬಹಳ ಜವಾಬ್ದಾರಿಯುತವಾಗಿ ನಾವು ತೀರ್ಮಾನ, ಎವ್ರಿ ಬೂತ್ ಡಿಜಿಟಲ್ ಯೂತ್, ಪ್ರತಿಯೊಂದು ಬೂತ್ನಲ್ಲೂ ಕೂಡ ಒಬ್ಬ ಡಿಜಿಟಲ್ ಯೂತ್ ಅನ್ನು ನಾವು ತಯಾರು ಮಾಡುವಂಥ ಕೆಲಸ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನನ್ನ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಒಬ್ಬೊಬ್ಬ MLCಗಳಿಗೆ ಪ್ರತಿ ಬೂತ್ನಲ್ಲೂ ಕೂಡ ಒಬ್ಬ BLAಗಳನ್ನು, ಬೂತ್ ಲೆವೆಲ್ ಏಜೆಂಟ್ ಏನು ನಮ್ಮ ಎಲೆಕ್ಷನ್ ಕಮಿಷನ್ ಏನು ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ಅವರಿಗೆ ಜವಾಬ್ದಾರಿಯನ್ನು ಈಗಾಗಲೇ ನಾವು ವಹಿಸಿದ್ದೇವೆ. ಸೊ ಪಂಚಾಯತಿ ಮಟ್ಟದಿಂದ ಈಗಾಗಲೇ ಒಂದು ಕಮಿಟಿ ಮಾಡಲಿಕ್ಕೆ
ಈಗಾಗಲೇ ಅದಕ್ಕೆ ನಮಗೆ ಒಂದು ಡಾಕ್ಯುಮೆಂಟೇಶನ್ ಕೂಡ ಪ್ರತಿಯೊಂದು ಪಂಚಾಯಿತಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ 1 ತಿಂಗಳು ಒಳಗಡೆ ಅವರು ಈಗ ಹೊಸದಾಗಿ ಪಂಚಾಯಿತಿ ಕಮಿಟಿಗಳಾಗಿದೆ, ಎಲೆಕ್ಷನ್ಸ್ ಆಗಿದೆ, ಒಂದು ಪಂಚಾಯಿತಿ ಕಮಿಟಿನ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆಲ್ಲ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ. ಸೊ ಅದನ್ನೆಲ್ಲ ತೆಗೆದುಕೊಂಡೋಗಿ ನಮಗೆ ಫಿಲ್ಅಪ್ ಮಾಡಿ ಅವರು ಕೊಡ್ತಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ, ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಕ್ಕೆ ನಮ್ಮ ಜನತೆ, ನಮ್ಮ ಮುಖಂಡಗಳು ಸಜ್ಜಾಗಬೇಕು. ಇಂದಿರಾ ಗಾಂಧಿ ಅವರು ಹೇಳ್ದಂಗೆ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಬೇಕು. ಬೇಕಾದಷ್ಟು ಅವಕಾಶಗಳು ಇವತ್ತು ನಮಗೆ ಇವೆ. ನಾವೆಲ್ಲ ಸೃಷ್ಟಿ ಮಾಡಿ ನಮ್ಮ ಜನರಿಗೆ ಪ್ರತಿ ಊರಿನಿಂದ ಹಿಡಿದು ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಅವರ ಗುರುತಿಸಿ ಜನರ ಸೇವೆಗೆ ಮುಂದಾಗಬೇಕು. ಬರೀ ಅಧಿಕಾರಕ್ಕೆ ಮಾತ್ರ ನಮ್ಮ ಪಕ್ಷ ಇಲ್ಲ, ಬರೀ ಅಧಿಕಾರಕ್ಕೋಸ್ಕರ ಮಾತ್ರ ನಾವು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ಮೌಲ್ಯಗಳು, ನಮ್ಮ ಸಿದ್ಧಾಂತಗಳು ಏನಿದೆ, ಯಾವ ಕಾರಣಕ್ಕೂ ನಾವು ಬದಿಯನ್ನ ದೂರ ಮಾಡಲಿಕ್ಕೆ ನಾವು ಸಿದ್ಧ ಇಲ್ಲ. ಎಲ್ಲ ವರ್ಗದ ಜನರನ್ನು ಕೂಡ ನಾವು, ನಮ್ಮ ಪಕ್ಷ ಯಾರು ನಮ್ಮಿಂದ ದೂರ ಹೋಗಿದ್ದಾರೆ, ಬ್ಲಾಕ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅವನ್ನೆಲ್ಲ ವಾಪಸ್ಸು ಕರ್ಕೊಂಡು ಬರುವಂತ ಕೆಲಸ ನಾವು ಕಾರ್ಯಕ್ರಮ ಕೂಡ ನಮ್ಮ ಎಲ್ಲ ಏನು ಸಂಘಟನೆಯ ಸೆಲ್ಗಳಿದೆ, ವಿಭಾಗಗಳಿದೆ, ಅವರೆಲ್ಲರೂ ಕೂಡ ನಾವು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಇದನ್ನ ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಇವತ್ತು ಈ ಸಭೆಯನ್ನ ಕರೆದಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕೂಡ ಈ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ ಏನಿದೆ, ಅವ್ರ ಮೇಲೆ, ಮತದಾರರ ಮೇಲೆ ಅಪಾರವಾದಂಥ ನಂಬಿಕೆ ಇದೆ. ಸದ್ಯಕ್ಕೆ ನಾವು ಸೋತಿರ್ಬೋದು, ಶಿವಮೊಗ್ಗದಲ್ಲಿ ಒಂದು ಸೀಟು, ಚಿಕ್ಕಮಗಳೂರಲ್ಲಿ ಒಂದು ಸೀಟು, ಇಲ್ಲೊಂದು ಸೀಟ್ ಮಾತ್ರ ನಾವು ಗೆದ್ದಿರ್ಬೋದು. ಆದರೆ ಒಟ್ಟಾರೆ ಈ ಜನ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಅವ್ರಿಗೆ ಬಿಜೆಪಿ ಆಡಳಿತದಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಕರೋನಾ ಸಂದರ್ಭದಲ್ಲಿ ಆ ಮತದಾರರು ಹೊರಗಡೆಯಿಂದ ಬಂದಂಥವ್ರಿಗೆ ಯಾವ ಥರದ ಮುಂಬೈ ಇರಲಿ, ಬೇರೆ ಬೇರೆ ಕೆಲಸ ಮಾಡ್ತಿದ್ದವ್ರಿಗೆ ಯಾವ ಥರ ಇಲ್ಲಿ ಆಡಳಿತ ಟ್ರೀಟ್ ಮಾಡ್ತು ಅನ್ನೋದು ಕೂಡ ಮಾನಸಿಕವಾಗಿ ಅವರಿಗೆ ನೋವಿದೆ. ಮತ್ತು ಆರ್ಥಿಕವಾಗಿ ಏನು ಪ್ಯಾಕೇಜ್ಗಳನ್ನು ಅನೌನ್ಸ್ಮೆಂಟ್ ಮಾಡೋದು, ಕಷ್ಟಕಾಲದಲ್ಲಿ ಯಾವ ಥರದ ಸಹಕಾರ ಕೂಡ ಅವ್ರು ಇಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಸಾಬೀತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಈ ಜಿಲ್ಲೆಯಲ್ಲಿ ಏನು ಸಾಮಾಜಿಕವಾದಂಥ ವಾತಾವರಣ ಹಾಳಾಗಿದೆ, ಇದನ್ನ ಶಾಂತಿ ಪ್ರಿಯವಾದಂಥ ಈ ಒಂದು ಮಲೆನಾಡು ಕರಾವಳಿ ಪ್ರದೇಶವನ್ನು ಸ್ಥಾಪನೆ ಮಾಡಲಿಕ್ಕೆ ಜನರು ಕೂಡ ಈಗಾಗಲೇ ಸಜ್ಜಾಗ್ತಾ ಇದ್ದಾರೆ, ತೀರ್ಮಾನ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಸಭೆಯನ್ನು ನಾವು ಇಲ್ಲಿ ಬಂಟ್ವಾಳದಲ್ಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವಿಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಒಳ್ಳೊಳ್ಳೆ ಸಲಹೆ ಕೊಟ್ಟಿದ್ದಾರೆ ನಮ್ಮ ರಮನಾಥ್ ರೈ ಅವರ ನೇತೃತ್ವದಲ್ಲಿ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪಕ್ಷವು ಸಾಕಷ್ಟು ಸಿದ್ಧತೆ ನಡೆಸಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್, ಮಾಜಿ ಸಚಿವ ರಮನಾಥ್ ರೈ, ಕಾಂಗ್ರೆಸ್ ಯುವ ಮೋರ್ಚಾದ ಅಧ್ಯಕ್ಷ ಮಿಥುನ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಉಪಸ್ಥಿತರಿದ್ದರು.